ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಇತ್ತೀಚೆಗೆ ಒಂದು ಹೆಸರು ತುಂಬಾನೇ ಫೇಮಸ್ ಆಗ್ತಿದೆ. ವಿಡಿಯೋ ನೋಡ್ತಿದ್ದಾಗ್ಲೇ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ. ಹಾಗಾದ್ರೆ ಈ ವಿಡಿಯೋ ಫುಲ್ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಒಂದು ಮರೆಯಬೇಡಿ. ಇವತ್ತು ನಾವು ಬೊಂಡಾ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೇವೆ. ನನ್ನ ಜೊತೆ ನನ್ನ ಫ್ರೆಂಡ್ ನಿಸ್ಸಾರ್ ಮತ್ತು ಫಾಜಿಲ್ ಬಂದಿದ್ದಾರೆ. ತುಂಬ ದಿನದಿಂದ ಹೇಳ್ತಾ ಇದ್ದರು ಒಂದು ಬೊಂಡಾ ಫ್ಯಾಕ್ಟ್ರಿಗೆ ಹೋಗುವ, ಅಲ್ಲಿ ಎಳ್ನೀರು ಮತ್ತು ಇನ್ನಿತರ ಒಳ್ಳೆ ಐಸ್ ಕ್ರೀಮ್ಸ್ ಎಲ್ಲ ಸಿಗ್ತದೆ. ಮಂಗಳೂರು ಐಸ್ ಕ್ರೀಮಿಗೆ ಫೇಮಸ್ ಅಲ್ಲ ಬಿಡಿ, ನಿಮಗೂ ಗೊತ್ತಿದೆ. ಸೊ ಇಲ್ಲಿ ನಾವಿವತ್ತು ಇಲ್ಲಿದ್ದು ರೆಸಿಪಿಯನ್ನು ಟೇಸ್ಟ್ ಮಾಡಲಿಕ್ಕೆ ಬಂದಿದ್ದೇವೆ. ನನಗೆ ತಿನ್ನೋದಂದರೆ ಅಂತಲ್ಲ ಭಯಂಕರ ಇಷ್ಟ. ಇಡೀ ದಿನ ದುಬೈಯಿಂದ ಬಂದು 2 ದಿನ ಆಯಿತು. ಒಂದು ಅರ್ಧ ಮ್ಯಾಂಗ್ಳೂರು ತಿರುಗಿ ಸ್ಟ್ರೀಟ್ ಫುಡ್ ಎಲ್ಲ ಟ್ರೈ ಮಾಡಿದೆ. ಅದಕ್ಕೆ ಇವತ್ತು ನಾವು ಇಲ್ಲಿಗೆ ಬರ್ತಾ ಇದ್ದೇವೆ. ನಮ್ಮ ಜೊತೆ ನೀವು ಬನ್ನಿ. ವೀಕ್ಷಕರೇ, ಇಲ್ಲಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಏನಂದ್ರೆ ಬೊಂಡದ ನೀರು, ಅಂದ್ರೆ ಎಳ್ನೀರು. 250 ml ಬಾಟಲ್ಗೆ ಇವರು 15 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದು ಇಲ್ಲೇ ಸಿಗುತ್ತೆ. ಒಂದು ವೇಳೆ ನಿಮ್ಗೆ ಎಕ್ಸ್ಟ್ರಾ ಕ್ಯಾರಿ ಮಾಡ್ಬೇಕಂತಿದ್ರೆ ಪರ್ ಲೀಟರ್ಗೆ 60 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದಕ್ಕೆ ನೀವು ಎಕ್ಸ್ಟ್ರಾ ಬಾಟಲ್ ಅನ್ನ ಕ್ಯಾರಿ ಮಾಡ್ಬೇಕಾಗುತ್ತೆ. ಒಬ್ಬ ಮಹಾನ್ ಪುರುಷ ಒಂದು ಮಾತು ಹೇಳ್ತಾನೆ, ತಿನ್ನೋ ವಿಷಯದಲ್ಲಿ ಹೊತ್ತು ಗೊತ್ತು ನೋಡಬಾರ್ದಂತೆ, ಕಾಯ್ಬಾರ್ದಂತೆ. ಹಂಗಂದ್ರೆ ನಾವು ಯಾರಿಗೆ ಕಾಯೋದು ಬೇಡ. ಬನ್ನಿ, ಬೊಂಡಾ ಫ್ಯಾಕ್ಟರಿಯ ಎಳ್ನೀರಾಗು ವೆರೈಟೀಸ್ ಆಫ್ ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ಸ್ ಅನ್ನ ಟ್ರೈ ಮಾಡ್ಕೊಂಡು ಬರೋಣ. ಬನ್ನಿ 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 ಬನ್ನಿ. ಸೊ ನಾವಿಲ್ಲಿ ಬಂದು 3 ಎಳ್ನೀರು ಆರ್ಡರ್ ಮಾಡಿದ್ವಿ, ಮತ್ತು ನಿಮಗೆ ಐಸ್ ಕ್ರೀಮ್ ಅಲ್ಲ. ಸೊ 3 ಐಸ್ ಕ್ರೀಮನ್ನು ಆರ್ಡರ್ ಮಾಡಿದ್ದೀವಿ ವಿತ್ 3 ಡಿಫ್ರೆಂಟ್ ಫ್ಲೇವರ್ಸ್. ನಾವು ಟೇಸ್ಟ್ ಮಾಡಿ ಹೇಳ್ತೇವೆ ಹೇಗಿದೆ ಅಂತ. ಬಟ್ ಮಂಗಳೂರಿಗೆ ನೀವು ಯಾವಾಗಾದ್ರೂ ಬಂದರೆ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಇದೊಂದು ಇರಲಿ, ಒಮ್ಮೆ ವಿಸಿಟ್ ಕೊಡಿ. ಕಾರ್ಸ್ಟ್ರೀಟ್ ಹತ್ತಿರ. ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಹೇಗಿದೆ? ಚೆನ್ನಾಗಿದೆ. ಪರವಾಗಿಲ್ಲ. ದುಬೈ ದೋಸ್ತಿಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಳ್ಳೆ ಇರ್ತದೆ. ಇಲ್ಲಿ ನೀವು ಮನೆಯಿಂದ ಬರಬೇಕಾದ್ರೆ ಒಂದು ಬಾಟಲ್ ತಂದರೆ ಅದಕ್ಕೇ ಫಿಲ್ ಮಾಡಿ ಅವ್ರು ಕೊಡ್ತಾರೆ. ಲೈಕ್ 1/2 ಲೀಟ್ರ್ 1 ಲೀಟ್ರಲ್ಲಿ ಇದ್ದರೆ ಒಳ್ಳೆಯದು. ಹೆಲ್ದಿ ಅಲ್ಲ, ಸ್ವಲ್ಪ ಪರವಾಗಿಲ್ಲ, ನಡೀತದೆ. ಯು ಲೈಕ್ ಇಟ್? ಎಸ್, ಲೈಕ್ ಇಟ್. ಇಲ್ಲಿಯ ಆಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಹಾಗೂ ಸ್ಟಾಫ್ಸ್ ತುಂಬಾ ಫ್ರೆಂಡ್ಲಿ ಆಗಿ ಬಿಹೇವ್ ಮಾಡ್ತಾರೆ. ವೀಕೆಂಡ್ ಆಗಿರೋ ಕಾರಣ ಕ್ರೌಡ್ ಅಂತೂ ತುಂಬಾನೇ ಇದೆ. ಬನ್ನಿ ಸ್ನೇಹಿತರೆ, ಬೊಂಡಾ ಜ್ಯೂಸ್ ಅಂತೂ ಕುಡ್ದಾಯ್ತು. ಇನ್ನು ನಾವು ಐಸ್ ಕ್ರೀಮ್ ಸೆಕ್ಷನ್ ಅಂತ ಹೋಗೋಣ. ವಾವ್ ಗಾಯ್ಸ್, ಸಕ್ಕದಾಗಿದೆ. ಫಾರ್ ದ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ನಾವು. ಸೊ ನಾವು ಆರ್ಡರ್ ಮಾಡಿರ್ತಕ್ಕಂತಹ 3 ಐಸ್ ಕ್ರೀಮ್ ನಮಗೆ ಬಂದಿದೆ. ಈಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೇವೆ. ಒಬ್ವಿಯಸ್ಲಿ ಸೂಪರಾಗಿರುತ್ತೆ, ಯಾಕಂದರೆ ಅಲ್ಲಿ ಅಷ್ಟು ಕ್ರೌಡ್ ಇದೆ, ಜನ ಬರ್ತಾನೆ ಇದ್ದಾರೆ, ಐಸ್ ಕ್ರೀಮ್ ಟೇಸ್ಟ್ ಮಾಡ್ತಾ ಇದ್ದಾರೆ. ಮೇಯ್ನಾಗಿ ನಮ್ಮ ಟೀಮ್ನ ಫುಡ್ಡಿ ನೋಡಿದರೆ ಗೊತ್ತಾಗುತ್ತೆ ಸೈಜಲ್ಲೇ ಪಕ್ಕ ಫುಡ್ಡಿ. ಮತ್ತು ನಮ್ಮ ದುಬೈ ರಿಟರ್ನ್. ಐಸ್ ಕ್ರೀಮ್ ಒಂದೇ ಫ್ಲೇವರ್. ಆ್ಯಕ್ಚುಲಿ ಒಂದೊಂದು ಫ್ಲೇವರ್ಗೆ ಎಸೆನ್ಸ್ ಆ ಥರ ಜಾಕ್ ಫ್ರೂಟ್ ಆ್ಯಡ್ ಮಾಡಿದ್ದಾರೆ ಅಲ್ಲ. ಪೈನಾಪಲ್, ಜಾಕ್ ಫ್ರೂಟ್ ಏನಿದ್ದಿದೆ ಅದೆಲ್ಲ ಮಾಡಿದ್ದಾರೆ ಅಷ್ಟೇ. ಐಸ್ ಕ್ರೀಮ್ ಸ್ಕೂಪ್ ಮತ್ತು ಸೇಮ್ ಇದೆ. ಈಗ ಜಾಕ್ ಫ್ರೂಟ್ ಟೇಸ್ಟ್ ಮಾಡಿದ, ಒಳ್ಳೆಯದೆ. ಪೈನಾಪಲ್ ನಂದು ಫೇವ್ರೇಟ್ ಆಲ್ವೇಸ್. ಸೂಪರ್ ಆಗಿದೆ. ಈಗ ಪ್ಲೈನ್ ಐಸ್ ಕ್ರೀಮ್ ತಿಂತಿದ್ದಾನೆ. ಪ್ಲೈನ್ ಅಲ್ಲ, ನಮ್ಮ ಟೀಮಿನ ಒಂದು ಫುಡ್ಡಿ ಸೈಜಲ್ಲೇ ಗೊತ್ತಾಗುತ್ತೆ. ತಿನ್ನೋದ್ರಲ್ಲಿ ಎತ್ತಿದ್ದೆ. ಸೊ ಇಲ್ಲಿಗೆ ಬರುವಂಥ ಒಂದು ರೆಗ್ಯುಲರ್ ಕಸ್ಟಮರ್ ನಮಗೆ ಇಲ್ಲಿ ಸಿಕ್ಕಿದ್ದಾರೆ. ಸೊ ಅವರ ಹತ್ರ ಹೋಗಿ ಕೇಳುವ, ಸೊ ಅವ್ರು ಯಾವುದೆಲ್ಲ ಐಟಮ್ ಇಲ್ಲಿ ಬಂದು ಪ್ರೆಫರ್ ಮಾಡ್ತಾರೆ, ಯಾವುದನ್ನು ರೆಗ್ಯುಲರಾಗಿ ಟೇಸ್ಟ್ ಮಾಡ್ತಾರೆ ಅಂತ. ವೆನೆವರ್ ಯು ವಿಸಿಟ್ ಹಿಯರ್, ಸೊ ವಾಟ್ ಇಸ್ ದ ಥಿಂಗ್ ದಟ್ ಯು ಟೇಸ್ಟ್ ಎವ್ರಿ ಟೈಮ್? The coconut water. Coconut water. Yeah. Okay, then. And the pina colada with waffle chocolate. Yeah, just now we tried it. Yeah. These are my regular orders. The same thing is there in Farangipet. Farangipet, yeah. Near Adyar, right? Yeah, Adyar. Yeah, okay. We used to go there, and this one's recently opened up, I think. Yeah. So this is the first time we've come here for this one actually. Okay, you are coming here regularly, like you were going for Adyar regularly. Yeah. So now it's here and you're coming here. Local it, huh? Students. Where? AB Shetty College. Okay. Thank you so much. ಸೊ ನಾವಿವತ್ತು ಇಲ್ಲಿ ಬಂದ್ವಿ, ಎಳ್ನೀರನ್ನು ಟ್ರೈ ಮಾಡಿದ್ವಿ. ನಾವಿಲ್ಲಿ ಹೇಳ್ತೇವೆ ಬೊಂಡ ಅಂತ ಹೇಳ್ತೇವೆ ನಮ್ಮೂರಲ್ಲಿ. ಸೊ ಎಳ್ನೀರನ್ನು ಟ್ರೈ ಮಾಡಿದ್ವಿ, ಒಳ್ಳೆ ಇತ್ತು. ನಿಮಗೂ ಒಂದು ಬಾಟಲ್ ತೊಗೊಂಡ್ಬಂದರೆ ನಿಮಗೂ ಇದರಲ್ಲಿ ಬಾಟಲ್ ಹಾಕಿ ನಿಮಗೆ ಮನೆಗೆ ತೊಗೊಂಡು ಹೋಗ್ಬೋದು. ಕುಡಿಲಿಕ್ಕೆ ತುಂಬ ಆಪ್ಷನ್ಸ್ ಇದೆ ಅಲ್ಲ. ಐಸ್ ಕ್ರೀಮ್ ಮಾತ್ರ ಸೂಪರ್ ಆಗೈತೆ ಆಯಿತಾ. ಯಾವಾಗಾದ್ರೂ ನೀವು ಮ್ಯಾಂಗ್ಳೂರಿಗೆ ಬಂದರೆ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಇದೊಂದು ಇರಲಿ ಪ್ಲೇಸ್. ಕಾರ್ಸ್ಟ್ರೀಟ್ ಹತ್ರ ಇದೆ, ವೆಂಕಟರಮಣ ಟೆಂಪಲ್ ಈ ಕಡೆ. ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೇನೆ. ಸೊ ನೀವು ಒಮ್ಮೆ ವಿಸಿಟ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಅಲ್ಲ. ಮಸ್ಟ್ ವಿಸಿಟ್ ಆ್ಯಕ್ಚುಲಿ. ಮಸ್ಟ್ ವಿಸಿಟ್ ಲೊಕೇಶನ್. ಟೇಸ್ಟ್ ಇದೆ, ಪರವಾಗಿಲ್ಲ, ಒಳ್ಳೆ ಇದೆ. ರೇಟ್ಲ ಓಕೆ. ರೇಟ್ ಇಷ್ಟ? ಓಕೆ. ಇವನಿಗೆ ರೇಟ್ ತುಂಬ ಇಷ್ಟ ಆಯ್ತು.
ಅಂದರೆ ಬಜೆಟ್ ಫ್ರೆಂಡ್ಲಿ, ಪರವಾಗಿಲ್ಲ, ಒಳ್ಳೆ ಇದೆ, ಸೂಪರ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇವೆ. ಬಾಯ್ ಗಾಯ್ಸ್.